ಸಭೆಯನ್ನು ಮಾಡಿದಂಥ 20 ನಮ್ಮ ಸ್ಥಳೀಯ ಸಮಸ್ಯೆಯಲ್ಲಿ ಯಾವುದು ಗ್ರಾಮ ಅಂತ ಹೇಳಿದರೆ ಅದು ತಲಪಾಡಿ ಗ್ರಾಮ. ಖಂಡಿತವಾಗಿ ತಲಪಾಡಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ, ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇದರ ಮೂಲ ಉದ್ದೇಶ ನಾಳೆ ನಡೆಯುವಂಥ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ 3 ಗಂಟೆಗೆ ನಮ್ಮ ತಲಪಾಡಿ ವಲಯ ಕಾಂಗ್ರೆಸ್ಸಿನವರ ಆಶ್ರಯದಲ್ಲಿ ಇಲ್ಲಿಂದ ಹರೇಕಲಕ್ಕೆ ಒಂದು ವಾಹನದ ಮೂಲಕ ಯಾತ್ರೆ ಹೋಗುವಂಥ ಈ ಒಂದು ಸಮಯದಲ್ಲಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು, ಮಾಜಿ ಪಂಚಾಯತಿನ ಸದಸ್ಯರುಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಾಳೆ ನೀವು ಯಶಸ್ಸುಗೊಳಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ 5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ 30 ರಾಜ್ಯಗಳಲ್ಲಿ ಅತ್ಯಂತ ಪ್ರಾಮಾಣಿಕೆಯಿಂದ 5 ವರ್ಷಗಳ ಕಾಲ ಒಂದು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ಒಂದು ಮುಖ್ಯಮಂತ್ರಿ ಇದ್ದರೆ ಅದು ಖಂಡಿತವಾಗಿ ಸಿದ್ದರಾಮಯ್ಯರಂತ ತಮಗೆಲ್ಲರಿಗೂ ಗೊತ್ತಿದೆ. ಹಲವಾರು ಯೋಜನೆಗಳು, ಜಾತ್ಯಾತಿ ನಿಲ್ಲಿರುವಂಥ ವ್ಯಕ್ತಿ, ಯಾರಿಗೂ ತಲೆ ಬಗ್ಗದೆ ಪ್ರತಿಯೊಬ್ಬರಿಗೂ ನಿಷ್ಠೆಯಿಂದ ಕೆಲಸ ಮಾಡುವಂಥ ನಮ್ಮ ಮುಖ್ಯಮಂತ್ರಿಯವರ ಆಗಮನಕ್ಕೆ ಕೇವಲ ಸಮಯ ಬಾಕಿಯಾಗಿದೆ. ಅವರ ಬರುವಂಥ ಕಾರ್ಯಕ್ರಮದಲ್ಲಿ ತಲಪಾಡಿಯಿಂದ ಆದಷ್ಟು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮ ನಾಯಕರು UT ಖಾದರ್ ರವರ ಮಾರ್ಗದರ್ಶಕರಾಗಿ ಆದ ಸದಾಶಿವ ಉಳ್ಳಾಲ್ರವರನ್ನು ತಲಪಾಡಿ ವಲಯ ಕಾಂಗ್ರೆಸ್ಸಿನ ವತಿಯಿಂದ ಅವರನ್ನು ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಕೋಟೆಕಾರ್ ಪಂಚಾಯತಿನ ಕೌನ್ಸಿಲರ್ ಆದ ಇಸಾಕ್ ರವರು, ನಮ್ಮ ಆತ್ಮೀಯ ತಮ್ಮನಾದ ಇಸಾಕ್ ರವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಇವತ್ತು ಬಿಜೆಪಿ ಸರ್ಕಾರ ಮಾಡುವಂಥ ವಿಚಾರಗಳನ್ನು ನಮ್ಮ ಸದಾಶಿವ ಉಳ್ಳಾಲ್ರವರು, ದಿನೇಶ್ ರೇಯವರು ನಿಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ. ಖಂಡಿತವಾಗಿ UT ಖಾದರ್ ಅವರ ಕ್ಷೇತ್ರದಲ್ಲಿ 17 ಗ್ರಾಮ ಪಂಚಾಯತ್, 3 ಪಟ್ಟಣ ಪಂಚಾಯತ್ಗಳಲ್ಲಿ ಎಲ್ಲ ಕಾರ್ಯಕರ್ತರು ರಾತ್ರಿ ಹಗಲು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಈ ತಲಪಾಡಿ ವಲಯ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬಂದು ಇಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ತಾವು ಯಶಸ್ವಿ ಮಾಡಬೇಕು. 5 ವರ್ಷಗಳ 4ನೇ ಬಾರಿ ವಿಧಾನಸಭಾ ಸದಸ್ಯರಾಗಿ ತಲಪಾಡಿ ಗ್ರಾಮ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ನಮ್ಮ ಎಲ್ಲ ಗ್ರಾಮದಕ್ಕಿಂತ ಒಂದು ಒಳ್ಳೆಯ ಒಂದು ಗ್ರಾಮ ತಲಪಾಡಿ ಗ್ರಾಮ. ಯಾಕೆಂತ ಹೇಳಿದ್ರೆ ಒಂದು ರಾಜ್ಯದ ಕೊಂಡಿ, ಕೇರಳದ ಭಾಗದ ಗಡಿ ಭಾಗದಲ್ಲಿರುವಂತ ಈ ಒಂದು ತಲಪಾಡಿ ಗ್ರಾಮ ಪಂಚಾಯತ್ ಕೆಲವು ವಿಷಯಗಳಲ್ಲಿ ನಮ್ಮಿಂದ ಕೈ ತಪ್ಪಿ ಹೋಗಿರಬಹುದು. ಆದರೆ ಖಂಡಿತವಾಗಿ ಮುಂದಿನ ಸಲ ತಲಪಾಡಿ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಸದಸ್ಯರುಗಳು ನೇತೃತ್ವದಲ್ಲಿ ಮತ್ತೊಂದು ಸಲ ಕಾಂಗ್ರೆಸ್ ಪಕ್ಷಕ್ಕೆ ತರಲಿಕ್ಕೆ ತಾವೆಲ್ಲರೂ ಕಟ್ಟಬದ್ಧವಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 5 ವರ್ಷಗಳ ಕಾಲ UT ಖಾದರ್ ಅವರು ಈ ಕ್ಷೇತ್ರದ ಉದ್ದಗಲಕ್ಕೂ ಮಾಡಿದಂತ ಸಾಧನ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕೇವಲ ನಾವೆಲ್ಲರೂ, ನಮಗೆ ಯಾರಿಗೂ ಗೊತ್ತಿಲ್ಲ, ಒಂದು ತಾಲೂಕು, ಖಂಡಿತವಾಗಿ ಒಂದು ತಾಲೂಕು ಮಾಡಲಿಕ್ಕೆ ನಮ್ಮ ಮಂಗಳೂರು ತಾಲೂಕು ಈಗ 4 ತುಂಡಾಗಿದೆ. ಮುಲ್ಕಿ, ಮೂಡಬಿದ್ರ, ಉಳ್ಳಾಲ, ಮಂಗಳೂರು, ಈ 4 ತಾಲೂಕುಗಳು ಒಂದೇ ಕಡೆ ಇರುವಂತಹ ತಾಲೂಕು. ಅದರಲ್ಲಿ ಈ 3 ತಾಲೂಕುಗಳಲ್ಲಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಪ್ರತಿಯೊಂದರಲ್ಲಿ ಹೋರಾಟ ಮಾಡಿದಂತ ಅವರಿಗೆ ತಾಲೂಕಾಗಿ ಆಗಿದೆ. ಆದರೆ ಉಳ್ಳಾಲ ತಾಲೂಕು ನಮಗೆ ಯಾರಿಗೂ ಗೊತ್ತಿಲ್ಲ. ಉಳ್ಳಾಲ ತಾಲೂಕು ಆಗುವಂತಹ ಒಂದು ವ್ಯವಸ್ಥೆ ಖಂಡಿತವಾಗಿ ಒಂದು ದಿವಸ ಟಿವಿಯಲ್ಲಿ ಬರುವಾಗ ಮಾತ್ರ ನಮಗೆ ಉಳ್ಳಾಲ ತಾಲೂಕು ಆದದ್ದು ಎಲ್ಲರಿಗೂ
ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಾಜಿ ಪಂಚಾಯತಿನ ಸದಸ್ಯರುಗಳು, ತಲಪಾಡಿ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು ತಾವು ಸಂಪೂರ್ಣ UT ಖಾದರ್ ಅವರಿಗೆ ಸಹಕಾರ ಕೊಡಬೇಕು. ಈ ನಮ್ಮ ಕ್ಷೇತ್ರಕ್ಕೆ ಬರುವಂತ ವಿರೋಧ ಪಕ್ಷದ ಉಪನಾಯಕರು ಕ್ಷೇತ್ರಕ್ಕೆ ಅವರು ಬರುವುದು ಖಂಡಿತವಾಗಿ ಮುಂದಿನ ಸಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿ ಅವರು ಖಂಡಿತವಾಗಿ UT ಖಾದರ್ ಆಗೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ UT ಖಾದರ್ ಅವರ ಸಾಧನೆ ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಉಪನಾಯಕರು, ವಿರೋಧ ಪಕ್ಷದ ನಾಯಕರು, ಇಡೀ ನಮ್ಮ 224 ವಿಧಾನಸಭಾ ಶಾಸಕರಲ್ಲಿ 224 ವಿಧಾನಸಭೆ ಶಾಸಕರಲ್ಲಿ ಯಾರಾದರೂ ಇಷ್ಟೊಂದು 2 ಅಧಿವೇಶನ 5 ಅಧಿವೇಶನದಲ್ಲಿ ಎಷ್ಟು ಮಾತಾಡಿದ ಒಬ್ಬ ಶಾಸಕರಿದ್ರೆ ಅದು UT ಖಾದರ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಬಡವರಾಗಲಿ ಪ್ರತಿಯೊಂದು ಜಾತಿ ವರ್ಗದವರ ಧ್ವನಿ ಎತ್ತುವಂತ ಒಂದು ಶಾಸಕರು. ನಮ್ಮ ಜಿಲ್ಲೆಯಲ್ಲಿ 8 ಶಾಸಕರುಗಳನ್ನು ನೀವು ಕಂಡಿದ್ದೀರಿ, ಆದರೆ ವಿಧಾನಸಭೆಯಲ್ಲಿ ಮಾತಾಡುವಂತ ಒಂದು ಶಾಸಕರಿದ್ರೆ ಅದು UT ಖಾದರ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಮ್ಮ ರಾಜ್ಯದ ಯೂತ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದ TS ನಾಸೀರ್ ಅವರು ಬಂದಿದ್ದಾರೆ, ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಜೊತೆಗೆ ಉಳ್ಳಾಲ ಬ್ಲಾಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಫಿರೋಜ್ ಮಲಾಲ್ ಅವರು ಬಂದಿದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು, ತಲಪಾಡಿಯ ಕಣ್ಮಣಿಯಾದ ವಿನು ಶೆಟ್ಟಿ ಅವರಿದ್ದಾರೆ, ಅವರನ್ನು ನಾನು ಸ್ವಾಗತಿಸುತ್ತೇನೆ. ತಲಪಾಡಿ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾದ ಹಸೇನ್ರಾರ್ ಅವರಿದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸುತ್ತೇನೆ. ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನು ಸ್ವಾಗತಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ತಲಪಾಡಿ ವಲಯ ಕಾಂಗ್ರೆಸ್.